ಐಸಿಸ್ ಉಗ್ರರೊಂದಿಗೆ ಸಂಬಂಧದ ಆರೋಪದ ಅಡಿ ಮಾಜಿ ಶಾಸಕ ಬಿಎಂ ಇದಿನಪ್ಪ ಅವರ ಮಗ ಬಿಎಂ ಭಾಷಾ ಅವರ ಸೊಸೆ ದೀಪ್ತಿ ಮಾರ್ಲಾ ಅವರನ್ನ ರಾಷ್ಟ್ರೀಯ ತನಿಖಾ ದಳ ಇಂದು ಉಳ್ಳಾಲದ ಮನೆಯಿಂದ ಬಂಧಿಸಿದೆ. ಬೆಳ್ಳಂಬೆಳಗ್ಗೆ ಉಳ್ಳಾಲದ ಮಾಜಿ ಶಾಸಕ ಬಿಎಂ ಇದಿನಪ್ಪ ಪುತ್ರ ಬಿಎಂ ಭಾಷಾ ಮನೆಗೆ ಎನ್ಐಎ ಸಹ ತನಿಖಾಧಿಕಾರಿ ಕೃಷ್ಣಕುಮಾರ್ ನೇತೃತ್ವದಲ್ಲಿ ಇತರ ಅಧಿಕಾರಿಗಳಾದ ಅಜಯ್ ಸಿಂಗ್ ಮತ್ತು ಮೋನಿಕಾ ದಿಕ್ವಾಲ್ ಅವರ ತಂಡ ತೀವ್ರ ವಿಚಾರಣೆಯನ್ನು ನಡೆಸಿ ದೀಪ್ತಿ ಅಲಿಯಾಸ್ ಮರಿಯಂಳನ್ನ ಬಂಧಿಸಿದ್ದಾರೆ. ಇದೀಗ ಮಂಗಳೂರು ನಗರದ ಜಿಲ್ಲಾಸ್ಪತ್ರೆ ವೆನ್ಲಾಕ್ಗೆ ವೈದ್ಯಕೀಯ ಪರೀಕ್ಷೆ ನಡೆಸಿದ ಬಳಿಕ ಮಂಗಳೂರಿನ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಬಳಿಕ ಹೆಚ್ಚಿನ ವಿಚಾರಣೆಗೆ ದೆಹಲಿಗೆ ಕರೆದುಕೊಂಡು ಹೋಗಲಿದ್ದಾರೆ ಎಂಬಂತಹ ಮಾಹಿತಿ ಉನ್ನತ ಮೂಲಗಳಿಂದ ಇದೆ. ಇದೇ ಮನೆಗೆ ಕಳೆದ ಆಗಸ್ಟ್ 4ರಂದು ದಾಳಿಯನ್ನು ನಡೆಸಿದಂತಹ ಎನ್ಐಎ ಅಧಿಕಾರಿಗಳು ಅಂದು 2 ದಿನಗಳ ದಾಳಿಯ ಬಳಿಕ ಮಾಜಿ ಶಾಸಕ ಇದಿನಪ್ಪ ಅವರ ಪುತ್ರ ಬಿಎಂ ಭಾಷಾ ಅವರ ಕಿರಿಯ ಪುತ್ರ ಅಬ್ದುಲ್ ರೆಹಮಾನ್ರನ್ನ ಬಂಧಿಸಿದ್ರು. ಈ ವೇಳೆ ಬಂಧಿತ ರೆಹಮಾನ್ನ ಪತ್ನಿ ದೀಪ್ತಿ ಅಲಿಯಾಸ್ ಮರಿಯಂ ಮೇಲೂ ಅನುಮಾನ ಬಂದಿತ್ತು. ಆದರೆ ಹಾಲುಣಿಸುವಂತಹ ಸಣ್ಣ ಮಗುವಿದ್ದ ಕಾರಣ ಎನ್ಐಎ ಕೇವಲ ವಿಚಾರಣೆಯನ್ನ ನಡೆಸಿ ಬಿಟ್ಟಿತ್ತು. ಇದೀಗ ಮತ್ತೆ ಉಳ್ಳಾಲ ಮನೆಗೆ ಎನ್ಐಎ ದಾಳಿಯನ್ನ ನಡೆಸಿ ದೀಪ್ತಿ ಅಲಿಯಾಸ್ ಮರಿಯಂಳನ್ನ ಬಂಧಿಸಿದೆ. ಮೂಲತಃ ಕೊಡಗು ಮೂಲದ ದೀಪ್ತಿ 10 ವರ್ಷಗಳ ಹಿಂದೆ ದೇಳಕಟ್ಟಿಯಲ್ಲಿ ಬಿಡಿಎಸ್ ಕಲಿತಾ ಇದ್ದಾಗ ಬಿಎಂ ಭಾಷಾ ಅವರ ಪುತ್ರ ಅನಾಸ್ ಪರಿಚಯವಾಗಿ ಮದುವೆಯಾಗಿದ್ಲು. ಅನಂತರ ಮುಸ್ಲಿಂ ಆಗಿ ಪರಿವರ್ತನೆಯಾಗಿದ್ದಂತಹ ದೀಪ್ತಿ ತನ್ನ ಹೆಸರನ್ನ ಮರಿಯಂ ಎಂದು ಬದಲಿಸಿಕೊಂಡಿದ್ಲು. ಇದೀಗ ಉಗ್ರವಾದಿ ಗುಂಪು ಐಸಿಸ್ ಸಂಪರ್ಕ ಪಡೆದದ್ದು ಯುವಕರನ್ನ ಸೇರಿರುವಂತಹ ಜಾಗದಲ್ಲಿ ಇದ್ದಾಳೆ ಎನ್ನುವಂತಹ ಶಂಕೆಯಲ್ಲಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ನಡೆಸಿ ಬಂಧಿಸಿದ್ದಾರೆ. ಬನ್ನಿ, ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಹೋದ್ಯೋಗಿ ರಾಜೇಶ್ ಅವರು ಮಾಹಿತಿಯನ್ನ ನೀಡ್ತಾರೆ. ರಾಜೇಶ್, ಐಸಿಸ್ ಉಗ್ರರೊಂದಿಗೆ ನಂಟು ಹೊಂದಿದ ಆರೋಪದ ಮೇಲೆ ಬಿಎಂ ಇದಿನಪ್ಪ ಪುತ್ರ ಬಿಎಂ ಭಾಷಾ ಸೊಸೆ ದೀಪ್ತಿಯನ್ನೇ ಎನ್ಐಎ ವಶಕ್ಕೆ ಪಡೆದುಕೊಂಡಿದೆ. ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಅನ್ನುವಂಥದ್ದು? ಹೌದು ಅಂಜನ್, ಇವತ್ತು ಬೆಳಿಗ್ಗೆ ಮಂಗಳೂರು ನಗರ ಹೊರವಲಯದ ಉಳ್ಳಾಲದ ಮಾಸ್ತಿಕಟ್ಟೆಯಲ್ಲಿರುವ ಮಾಜಿ ಶಾಸಕ ದಿವಂಗತ ಬಿಎಂ ಇದಿನಪ್ಪ ಅವರ ಪುತ್ರ ಬಿಎಂ ಭಾಷಾ ಅವರ ಮನೆಗೆ ಎನ್ಐಎ 2ನೇ ಬಾರಿ ದಾಳಿ ನಡೆಸಿದೆ. ಈ ಪ್ರಕರಣದಲ್ಲಿ ಇದೀಗ ಈ ಬಿಎಂ ಭಾಷಾ ಅವರ ಓರ್ವ ಪುತ್ರನ ಬಂಧನವಾಗಿತ್ತು ಮೊದಲನೇ ದಾಳಿಯಲ್ಲಿ. ಈಗ 2ನೇ ದಾಳಿಯಲ್ಲಿ ಆತನ ಪತ್ನಿ ಅಂದ್ರೆ ಬಿಎಂ ಭಾಷಾ ಅವರ ಸೊಸೆ ದೀಪ್ತಿ ಮಾರ್ಲಾ ಅಲಿಯಾಸ್ ಮರಿಯಂ ಅವಳನ್ನು ಬಂಧಿಸಲಾಗಿದೆ. ಈ ಪ್ರಕರಣದ ಹಿನ್ನೆಲೆ ಏನು ಅಂತ ನಾವು ಗಮನಿಸೋದಕ್ಕೆ ಹೋದ್ರೆ, ಉಳ್ಳಾಲ ಶಾಸಕ ಇದಿನಪ್ಪ ಮರಿಮೊಮ್ಮಗಳು ಅಂದ್ರೆ ಉಳ್ಳಾಲ ಶಾಸಕದ ಉಳ್ಳಾಲ ಕ್ಷೇತ್ರದ ಮೂರು ಬಾರಿ ಆಯ್ಕೆ ಆಗಿದ್ದಂತಹ ಇದಿನಪ್ಪ ಅವರ ಮರಿಮೊಮ್ಮಗಳು ಅಜ್ಮಲ್ ಅವಳ ಕುಟುಂಬ 3 ವರ್ಷದ ಹಿಂದೆ ನಿಗೂಢವಾಗಿ ನಾಪತ್ತೆಯಾಗಿತ್ತು. ಆಕೆಯನ್ನು ಕಾಸರಗೋಡಿನ ಸಿಯಾಜ್ ಎನ್ನುವನಿಗೆ ಮದುವೆ ಮಾಡಿಕೊಡಲಾಗಿತ್ತು. ಈ ವೇಳೆ ಆತ ಸಿಯಾಜ್ ಎನ್ನುವಾತ ಐಸಿಸ್ ಜೊತೆ ಸಂಪರ್ಕ ಹೊಂದಿದ್ದ. ಈ ಹಿನ್ನೆಲೆಯಲ್ಲಿ ಐಸಿಸ್ ಜೊತೆ ಸಂಪರ್ಕ ಹೊಂದಿದ್ದ ಈತ ಉನ್ನತ ಶಿಕ್ಷಣದ ಕಾರಣ ಹೇಳಿ ಶ್ರೀಲಂಕಾಕ್ಕೆ ತೆರಳಿದ್ದನು. ನಂತರ ಅಲ್ಲಿಂದ ಕುವೈಟ್ಗೆ ತೆರಳಿ ಅಲ್ಲಿಂದ ಸಿರಿಯಾದಲ್ಲಿರುವ ಐಸಿಸ್ ಸಂಘಟನೆ ಸೇರಿದ್ದ ಎಂಬ ಮಾಹಿತಿ ಇತ್ತು. ಇದರ ನೇತೃತ್ವವನ್ನು ನಮ್ಮ ಎನ್ಐಎ ನಡೆಸಿತ್ತು. ಜೊತೆಗೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಆಗಸ್ಟ್ 4ರಂದು ಉಳ್ಳಾಲದ ಮಾಸ್ತಿಕಟ್ಟೆಯಲ್ಲಿರುವ ಇದೇ ಮನೆಗೆ ಮೊದಲ ಬಾರಿಯ ದಾಳಿ ನಡೆದಿತ್ತು. ಈ ವೇಳೆ ದೀಪ್ತಿ ಮಾರ್ಲನ ಗಂಡ ಅಂದ್ರೆ ರಿಯಾಜ್ ನನ್ನು ಮೊದಲ ಬಾರಿಗೆ ಅವರು ಬಂಧಿಸಿದ್ರು. ಇದೀಗ ಅದರ ಮುಂದುವರಿದ ಭಾಗವಾಗಿ 2ನೇ ಬಾರಿಯ ದಾಳಿ ನಡೆದಿದ್ದು. ಇದರಲ್ಲಿ ಈಗ ಸೊಸೆ ದೀಪ್ತಿ ಬಿಎಂ ಭಾಷಾ ಅವರ ಸೊಸೆ ದೀಪ್ತಿ ಅಲಿಯಾಸ್ ಮರಿಯಂನನ್ನು ಬಂಧಿಸಲಾಗಿದೆ. ಇವತ್ತು ಬೆಳಿಗ್ಗೆ ನೇರವಾಗಿ ದೆಹಲಿಯಿಂದ ಬಂದಂತ ಎನ್ಐಎ ಅಧಿಕಾರಿಗಳು ಕೃಷ್ಣಕುಮಾರ್ ಅವರ ನೇತೃತ್ವದ ಅಧಿಕಾರಿಗಳು ದಾಳಿ ನಡೆಸಿ ಉಳ್ಳಾಲದ ಮಾಸ್ತಿಕಟ್ಟೆ ಮನೆಗೆ ದಾಳಿ ನಡೆಸಿ ತೀವ್ರ ವಿಚಾರಣೆ ನಡೆಸಿದ ನಂತರ ಇದೀಗ 3 ಗಂಟೆಗೆ ನಗರದ ವೆನ್ಲಾಕ್ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆ ನಡೆಸಿ ತದನಂತರ ನಗರದ ಜಿಲ್ಲಾ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಇದೀಗ ಸಂಜೆ
ಆಕೆಯನ್ನು ಹೆಚ್ಚಿನ ವಿಚಾರಣೆಗಾಗಿ ಇದೀಗ ಬಂಧಿಸಲಾಗಿದೆ. ಹೆಚ್ಚಿನ ವಿಚಾರಣೆಗಾಗಿ ಡೆಲ್ಲಿಗೆ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ ಅಂಜನ್. ಎಸ್, ಖಂಡಿತವಾಗ್ಲೂ ರಾಜೇಶ್ ಅವರೇ, ಮಾಹಿತಿಗಾಗಿ ಧನ್ಯವಾದ.